ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಡಿವೈರಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ದಿಲ್ ಫಿಜಾ ನಾವಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋ. ಹಾಂ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೇನೆ. ಓಕೆ, ಸುಮಾರು ಟೈಮ್ ನಂತರ ನಮ್ಮ ಸೌರುಚಿ ಅಡುಗೆ ಮನೆ ಬಂದಿದ್ದೀರಾ. ಏನು ಎಲ್ಲ ಫುಲ್ ಬಿಸಿ ಆಗಿದ್ದೀರಾ? ಸ್ವಲ್ಪ ಬಿಸಿ ಇದ್ದೆ. ಏನು ನಿಮ್ಮದು ಏನು ಶಾಪ್ ಉಂಟಲ್ಲ, ಬಿರಿಯಾನಿ ಮತ್ತೆ ಕೇಟ್ರಿಂಗ್ ಇತ್ತು, ಹಾಗೆ ಸ್ವಲ್ಪ ಅದರಲ್ಲಿ ಬಿಸಿ ಇತ್ತು. ಓಕೆ, ಏನು ಹಾಗಾದ್ರೆ ಈಗ ತುಂಬಾ ದಿವಸ ಆದ ನಂತರ ಸ್ಪೆಷಲ್ ಆಗಿ ಏನಾದರೂ ಅಡುಗೆ ಮಾಡ್ತಿದ್ರಲ್ಲ, ಏನು ಸ್ಪೆಷಲ್ ಮಾಡ್ತೀರಿ? ಒಂದು ಮಲೈ ಚಿಕನ್ ಮಾಡ್ತೇನೆ. ಮಲೈ ಚಿಕನ್. ಓಕೆ. ಮತ್ತೆ ಇನ್ನೊಂದು ಅವರೇ ಗೀ ರೈಸ್. ಅವರೇ ಗೀ ರೈಸಾ? ಅವರೇ ಕಾಳು ಹಾಕಿ ಗೀ ರೈಸಾ? ಒಂದು ನಾನ್ ವೆಜ್, ಇನ್ನೊಂದು ವೆಜ್ ಅಲ್ಲ. ಯಾರಿಗೂ ವೆಜ್ನವರಿಗೂ ನಾನ್ ವೆಜ್ನವರಿಗೆಲ್ಲ ಬೇಜಾರಾಗೋದು ಬೇಡ ಅಂತೇಳಿ ಎರಡು ಸಹ ಮಾಡ್ತಾ ಎರಡು ಮಾಡೋದಲ್ಲ. ಓಕೆ, ಎರಡು ಮಾಡಿದ್ರೆ ಅಡುಗೆ ಹೋಗುವ. ಓಕೆ, ಅಡುಗೆ ಮನೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಏನು ಮಲೈ ಚಿಕನ್ ಮಾಡುವ. ಮಲೈ ಚಿಕನ್ ಮಾಡ್ತಿದ್ದಾರಲ್ಲ, ಅಂದರೆ ಫಸ್ಟಿಗೆ ಚಿಕನ್ದೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ವೆಜ್ಜಿಗೆ ಹೋಗ್ಬಂತಿದೆ. ಯಾವತ್ತು ವೆಜ್ಜಿನೂ ಸೈಡಿಗೆ ಇಡೋದು, ವೆಜ್ ಲಾಸ್ಟಿಗೆಲ್ಲ ಅದಕ್ಕೆ. ವೆಜ್ ಲಾಸ್ಟಿಗೆ. ಓಕೆ, ಸ್ಟಾರ್ಟ್ ಮಾಡುವ. ಈಗ ಫಸ್ಟಿಗೆ ನೀವೇನು ಮಾಡಿದ್ದೀರಾ? ನಾನಿಲ್ಲಿ ಚಿಕನ್ ಮ್ಯಾರಿನೇಷನ್ ಮಾಡಿದ್ದೇನೆ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಸಾಲ್ಟ್, ಮತ್ತೆ ಕರ್ಡ್ಸ್. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಸಾಲ್ಟ್ ಮತ್ತು ಮೊಸರು ಸ್ವಲ್ಪ ಹಾಕಿ ಮ್ಯಾರಿನೇಷನ್. ಹಾಂ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿದೆ. ಅದೊಂದು ಅರ್ಧ ಗಂಟೆ ಇಡಬೇಕು. ಇದನ್ನು ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇನೆ. ಹೌದು. ಹಾಂ, ಒಂದು ಪ್ಯಾನ್ ಒಂದು ಫಸ್ಟ್. ಹಾಂ, ಈ ಒಲೆಯಲ್ಲಿ ಉರಿಸೋಣ. ಇದಕ್ಕೆ 2 ಟೀ ಸ್ಪೂನ್ ಹಾಕಿ. ಅಂದರೆ ಈಗ ನಾವೇನು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಮಿಕ್ಸ್ ಮಾಡಲಿಕ್ಕೆಲ್ಲ ಜಸ್ಟ್ ಒಂದು ಶಾಲೋ ಫ್ರೈ ಮಾಡುವ. ಹಾಂ, ಡೀಪ್ ಫ್ರೈ ಸಹ ಮಾಡ್ಬೋದು. ಡೀಪ್ ಫ್ರೈ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಹಾಂ, ಸ್ವಲ್ಪ ಆಯಿಲ್ ಕಡಿಮೆ ಮಾಡುವಂಥ. ಹೌದು, ಅದಕ್ಕೆ ಶಾಲೋ ಫ್ರೈ ಮಾಡಿದರೆ. ನಾನು ಸ್ವಲ್ಪ ಬೋನ್ಲೆಸ್ ತೆಕ್ಕೊಂಡಿದ್ದೇನೆ. ವಿತ್ ಬೋನ್ ಸಹ ಮಾಡ್ಬೋದು. ಸ್ವಲ್ಪ ನೀವು ಅದೇ ಒಂಥರ ಏನು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ. ಹಾಂ, ಸಣ್ಣ ಸಣ್ಣ ಪೀಸ್. ಆ್ಯಕ್ಚುಲಿ ಕಾರ್ನಲ್ಲೆಲ್ಲ ಈ ಥರ ಏನು ಮ್ಯಾರಿನೇಟ್ ಮಾಡಿ ಈ ಥರ ಫ್ರೈಯಲ್ಲಿ ಮಾಡಿದರೆ ಹಾಂ, ಸ್ವಲ್ಪ ಹೌದು, ಸ್ವಲ್ಪ ಹೊತ್ತು ಮ್ಯಾರಿನೇಷನ್ ಮಾಡಿದರೆ ಉಪ್ಪೆಲ್ಲ ಇಳಿತದೆ. ಇಲ್ಲದಿದ್ದರೆ ಅದು ಮಲೈ ಹಾಕುವಾಗ ಸ್ವಲ್ಪ. ಹಾಂ, ಹೌದು. ಇದೇನು ಫುಲ್ ಬೇಯಬೇಕು ಅಂತಿಲ್ಲ. ಇಲ್ಲ, ಒಂದು ಮುಕ್ಕಲ್ ಬೇಯ್ದ್ರೆ ಸಾಕು. ಆಮೇಲೆ ಮತ್ತೆ ನಾವು ನಾವು ಒಂದು ಸೈಡಲ್ಲಿ ಮಸಾಲ ರೆಡಿ ಮಾಡುವ. ಇನ್ನೊಂದು ಬಾಣಲೆ ಹಾಂ, ಇಲ್ಲಿ ಇಡುವ. ಈಗ ಮಸಾಲೆಗೆ ನಾವು ಒಲೆ ಉರಿಸ್ಕೊಳ್ಬೇಕಲ್ಲ. ಇದಕ್ಕೆ ಸ್ವಲ್ಪ ಗೀ ಹಾಕಿಲ್ಲ. ನಾವು ಆ್ಯಕ್ಚುಲಿ ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸಿನ ತುಪ್ಪ ಹಾಕಿದ್ವಿ. ಎಷ್ಟು ಬೇಕಾಗುತ್ತಾ? ಸ್ವಲ್ಪ, ಇನ್ನೂ ಸ್ವಲ್ಪ. 2 ಸ್ಪೂನ್ ಅಷ್ಟಲ್ಲ ಸಾಕು. ಇದು ಹೀಗೆ ಅದನ್ನು ಉಲ್ಟಾ ಮಾಡಬೇಕಾ? ಹೌದು, ಮಾಡ್ತಾ ಇರಬೇಕಾ? ಸ್ವಲ್ಪ ಬೇಡ, ಇನ್ನೊಂದು 2 ನಿಮಿಷ ಇರಲಿ. ಆಯಿಲ್ ಬಿಸಿ ಆಗಿದೆ. ನೋಡಿ, ನಾನು ತುಪ್ಪ ಸ್ವಲ್ಪ ಜಿಂಜರ್ ತುಪ್ಪ ಅಲ್ಲ, ನೀವು ನೋಡಿ ಕೇಸರಿಗೆ ಯಾವತ್ತು ಮೋಸ ಮಾಡಲಿಕ್ಕಿಲ್ಲಲ್ಲ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕು. ನಾನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತೆಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಶುಂಠಿ ಒಟ್ಟಿಗೆ ಇದ್ದರೆ ಚೆಂದ ಇರೋದಲ್ಲ. ನೋಡಿ, ಇವತ್ತು 2 ಒಲೆಯಲ್ಲಿ ಕೂಡ ರೆಡಿ ಆಗ್ತಾ ಉಂಟಲ್ಲ. ಇದನ್ನು ಹೀಗೆ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸಿದರೆ ಹೀಗೆ ತಗೊಳ್ಬೋದಾ ಅಂತ. ಉಪ್ಪು ಹಾಕಿದರೆ ಇದಕ್ಕೆ? ಹಾಂ, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ. ಅದೀಗ ನಾವು ಟರ್ನ್ ಮಾಡುವ. ಡೀಪ್ ಫ್ರೈ ಸಹ ಮಾಡ್ಬೋದು ಇದು. ಆದರೆ ಈ ಥರ ಫ್ರೈ ಆಗಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಬ್ರೌನ್ ಆಗಬೇಕು. ನಿಧಾನಕ್ಕೆ ಅದಾಗ್ತಾ ಇದೆ. ಇದು ಸ್ವಲ್ಪ ಇಷ್ಟು ಫ್ರೈ ಆದ ನಂತರ ಹಸಿಮೆಣಸು ನೀವು 4 ಭಾಗ ಮಾಡ್ಕೊಂಡಿದ್ದೀರಾ. ಆಮೇಲೆ ನೀರುಳ್ಳಿ, ಅದನ್ನೊಂದು 1 ಈರುಳ್ಳಿ ಅಲ್ಲ.
1 ಕೆ ಅದೇ ನೀವು ಎಷ್ಟು ಒಂದು 1/4 ಕಿಲೋ ಅರ್ಧ ಕಿಲೋ ಹಾಂ, ಇದೊಂದು 300 ಗ್ರಾಮ್ಸ್ ಇದೆ. ಜಾಸ್ತಿ ಬೇಕಾದರೂ ಕೂಡ ಜಾಸ್ತಿ ಚಿಕನ್ನ ಆ್ಯಡ್ ಮಾಡ್ತೀವಿ. ತೊಂದರೆ ಇಲ್ಲ, ಅದು ಹಾಕಿ ಹೀಗೆಲ್ಲ ಒಂದು ಸೈಡ್ ಬೆಂದಿದಲ್ಲ, ಇನ್ನೊಂದು ಸೈಡ್ ಸ್ವಲ್ಪ ಬೇಯೋಗ ಮತ್ತೆ ಆಫ್ ಮಾಡಿ. ಈ ಥರ ಒಂದು ರೋಸ್ಟ್ ಥರನೇ ಆಗಬೇಕಲ್ಲ ಇದು? ಹಾಂ ಹೌದು. ಸ್ವಲ್ಪ ಹೀಗೆ ಬ್ರೌನ್ ಆದ ನಂತರ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ, ಒಂದು ಹಾಫ್ ಕ್ಯಾಪ್ಸಿಕಮ್ ಇದು ಸಾಕು. ಹೌದಾ? ಹೌದಾ? ಸಾಕು. ಅದನ್ನು ಹೀಗೆ ಬೇಯಿಸದೆ ಹಾಕಲಿಕ್ಕೆ ಅಷ್ಟೊಂದು ಒಳ ಬರಲ್ಲ ಅಂದರೆ ಅದು ಸ್ವಲ್ಪ ಈ ಸ್ಟ್ರೆಚರ್ ಬೇಕಲ್ಲ ನಮಗೆ, ಸ್ವಲ್ಪ ಬ್ರೌನ್ ಎಲ್ಲ ಕಾಣುವ ಹಾಗೆ. ಖಾಲಿ ಇದರಲ್ಲಿ ಸಹ ಹಾಕಿ ಬೇಯಿಸ್ಬೋದು, ಬಟ್ ಆ ಟೇಸ್ಟ್ ಬರುವುದಿಲ್ಲ ಅಂತೇಳಿ. ಹಾಂ, ರಗಳಿಲ್ಲ ಅಂತ ಹೇಳಿದ್ರೆ ಹಾಂ, ಸ್ವಲ್ಪ ಅರ್ಧ ಕುಕ್ ಆಗ್ತದಲ್ಲ, ಇನ್ನು ಅರ್ಧ ನಾವು ಇದರಲ್ಲಿಯೇ ಕುಕ್ ಮಾಡುವ. ಸಾಕು, ಇದು ಇದಕ್ಕೆ ಹಾಕ್ತೇವೆ. ಆಯಿಲ್ ಹೋಗೋದು ಬೇಡ ಅಂತೇಳಿ ಇದು ಮೇಲ್ಗಡೆ ಹಾಕಿದ್ರಲ್ಲ. ಅಂದರೆ ಇದು ಹೇಗೆ ಮಸಾಲೆ ಟೈಪ್ ಬರುತ್ತಾ ಹೇಗೆ? ಸ್ವಲ್ಪ ಸೆಮಿ ಗ್ರೇವಿ ಹೇಗೆ, ತುಂಬ ಗ್ರೇವಿ ಇರೋದಿಲ್ಲ, ಸ್ವಲ್ಪ ಡ್ರೈ ಟೈಪ್. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಆಲ್ರೆಡಿ ಚಿಕನಲ್ಲಿ ಉಪ್ಪಿದೆ, ಈಗ ಏನು ಜಸ್ಟ್ ಅದು ಮಸಾಲಕ್ಕೆ. ಹಾಂ, ಮುಚ್ಚಾಗ ಅದೊಂದು 2-3 ನಿಮಿಷ ಜಸ್ಟ್ ಅದು ಸ್ವಲ್ಪ ಒಂದು ಬೇಯಲಿಕ್ಕೆ. ಅರ್ಧ ಅದರಲ್ಲಿ ಬೆಂದಿದಲ್ಲ, ಅರ್ಧ ಇದಕ್ಕಾದ ನಂತರ ಮತ್ತೆ ಉಳಿದ ಇಂಗ್ರೀಡಿಯೆಂಟ್ಸ್ ಮತ್ತೆ ಹಾಕಿ. ಈಗ ನೆಕ್ಸ್ಟ್ ಹಾಕೋದು ಅಂತ ಹೇಳಿದ್ರೆ ಮಸಾಲೆಗೆ ಏನು ಹಾಕಿದ್ದೀರಾ ನೀವು ನೆಕ್ಸ್ಟ್? ಇನ್ನು ನಾನು ಸ್ವಲ್ಪ ಫ್ರೆಶ್ ಕ್ರೀಮ್ ಇದೆ, ಫ್ರೆಶ್ ಕ್ರೀಮ್ ಮತ್ತು ಸ್ವಲ್ಪ ಚೀಸ್ ಇದೆ. ಚೀಸು ಕ್ರೀಮ್ ಎಲ್ಲ ಬಿದ್ದಾಗ ಗಮ್ಮತ್ತು. ಹೌದು, ಚಿಕನ್ ಎಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋರು ಕೂಡ ಫುಲ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಬೇಕಾದ್ರೆ ಜಾಸ್ತಿ ಖಾರ ಬೇಕಾದ್ರೆ ಅವರು ಹಸಿಮೆಣಸು ಎಲ್ಲ ಉಪ್ಪು ಎಲ್ಲ ಜಾಸ್ತಿ ಇದ್ರೆ ಚೆಂದ ಇರುತ್ತಲ್ಲ. ಇದು ಯಾವುದು ಊಟದ ಜೊತೆ ಅಥವಾ ಯಾವುದಕ್ಕೆ? ಹಾಂ, ಆಗ್ತದೆ, ಊಟಕ್ಕೆಲ್ಲ ಆಗ್ತದೆ, ಸ್ಟಾರ್ಟರ್ಸ್ ಟೈಪ್ ಸಹ ತಿನ್ಬೋದು. ಹೌದು, ಏನು ಈ ರೋಟಿ ಇದಕ್ಕೆಲ್ಲ ಆಗಲ್ಲ? ಆಗ್ತದೆ ಅದಕ್ಕೆ ಸಹ ಹಾಗೇನೆ. ಸ್ವಲ್ಪ ಕ್ರೀಮ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಗ್ರೇವಿ ಟೈಪ್ ಸಹ. ಓಕೆ, ನೋಡಿ ಬೆಂದಿತ್ತು ಅಲ್ಲ. ಆಲ್ಮೋಸ್ಟ್ ಈಗ ಚಿಕನ್ ಅಂತ ಬಂದಾಗ ಅರಿಶಿನ ಎಲ್ಲ ಹಾಕಿ ಹಾಕ್ತೇವೆ. ಹೌದು, ಇದಕ್ಕೆ ಇಲ್ಲ ಅಂದರೆ ಅದು ಸ್ವಲ್ಪ ಕ್ರೀಮಿ ಟೈಪ್ ಆದ ಕಾರಣ ಸ್ವಲ್ಪ ವೈಟ್ ಕ್ರೀಮ್ ಕಲರ್ ಬರ್ತದೆ, ಹಾಗಾಗಿ ಅರಿಶಿನ ಬೇಡ. ಇದಕ್ಕೆ ನಾನು ಚೀಸ್ ಹಾಕ್ತಾ ಇದ್ದೀನಿ. ಫ್ರೆಶ್ ಕ್ರೀಮನ್ನು ಹಾಕ್ತಿದ್ರಲ್ಲ, ಒಂದು ಅರ್ಧ ಕಪ್. ಹಾಂ, ಸ್ವಲ್ಪ ನೀರು ಬೇಕು. ಸಾಕು ಸಾಕು. ಈಗ ಸ್ವಲ್ಪ ಗ್ರೇವಿ ಟೈಪ್ ಅಂತಲ್ಲ, ಅದೀಗ ಸ್ವಲ್ಪ ಇನ್ನು ಸ್ವಲ್ಪ ಅದು ಕಾಯುವಾಗ ಸ್ವಲ್ಪ ಡ್ರೈ ಆಗುತ್ತೆ. ಕ್ರೀಮಿಗೆಲ್ಲ ಜಾಸ್ತಿ ನೀರು ಹಾಕಿದರೆ ಅದು ಕೂಡ ಹಾಳಾಗುತ್ತೆ, ಹಾಗಾಗಿ ಇಷ್ಟೇ ನೀರಿದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ನೆಕ್ಸ್ಟ್ ಏನು ಹಾಕಿಕೊಂಡು ಇನ್ನು ಸ್ವಲ್ಪ ಕೊತ್ತಂಬರಿ ಇನ್ನು ಎಲ್ಲ ಗಾರ್ನಿಷ್ ಮಾಡಿದರೆ ಆಯ್ತು. ಓಕೆ ಸರ್, ನೀವೀಗ ಈ ಥರದ್ದೆಲ್ಲ ನಿಮ್ಮದು ಅಡುಗೆಯಲ್ಲಿ ನಾಲೆಜಲ್ಲಿ ಫೇಮಸ್ ಆಗಿದೆ, ಅಂದರೆ ಏನು ಬಿರಿಯಾನಿ ಮಾಡೋದು. ಈಗ ಬಿಸ್ನೆಸ್ ಬಂದಾಗ ಇದು ಕೂಡ ಆ್ಯಡ್ ಮಾಡಿದ್ರೆ? ಹೌದು ಹೌದು ಹೌದು, ಇಟ್ಸ್ ಆ್ಯಡ್ ಮಾಡಿದೆ. ಓಕೆ, ಈಗ ನಿಮ್ಮದಲ್ಲಿ ಫೇಮಸ್ ನೀವು ಬಿರಿಯಾನಿ ಅಲ್ಲ? ಯಾವ ಬಿರಿಯಾನಿ ಹೇಳಿದ್ರಿ ನೀವು? ದಮ್ ಬಿರಿಯಾನಿ. ದಮ್ ಬಿರಿಯಾನಿ ರೆಡಿ ಮಾಡ್ತಿದ್ದೀರಾ? ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಜಜ್ಜಿದೆ, ಹಾಗೆ ತಿನ್ನುವಾಗ ಬಾಗಿ ಸಿಗಲಿಲ್ಲ. ಹೌದು, ಇದು ಸ್ವಲ್ಪ ಆರಿಗ್ಯಾನೋ, ಆಮೇಲೆ ಸ್ವಲ್ಪ ಕೊತ್ತಂಬರಿ.
ಓಕೆ ಆಯಿತು, ಇದೆಯಾ ರೆಡಿ. ನೋಡುವಾಗಲೇ ನೋಡಿ ಪರಿಮಳ ಕೂಡ ಏನೇನು ಅದಕ್ಕೆ ಹಾಕಿದ್ರಲ್ಲ ಯಾವುದು ಆರಿಗೇನೋ, ಕಾಳು ಮೆಣಸು ಮತ್ತು ಇನ್ನು ಸಾಸ್ ಟೈಪ್ ಹಾಕಿದ್ರಿ, ಚೀಸ್ ಮತ್ತು ಕ್ರೀಮ್ ಹಾಕಿ, ಫ್ರೆಶ್ ಕ್ರೀಮ್, ಅದರದ್ದು ಫ್ಲೇವರ್ ಕೂಡ ಹಾಗೆ ಚೆನ್ನಾಗಿ ಬರ್ತದೆ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬರ್ತಲ್ಲ. ಓಕೆ, ಬಿಸಿ ಬಿಸಿಯಾದ ಮಲೈ ಚಿಕನ್ ರೆಡಿ ಅಲ್ಲ. ನೋಡಿ ಈ ಗಮ್ಮತ್ತಾಗಿ ಅಂದ್ರು ನೀವು ಅದಕ್ಕೆ ಮೇಲ್ಗಡೆಯಿಂದ ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕೊಟ್ಟ ಇದನ್ನು ನೋಡುವಾಗ ಹೀಗೆ ತಿನ್ನುವಂತ ಅನ್ಸ್ಕೊಂಡು ಯಾವುದು ಪದಾರ್ಥಕ್ಕೆಲ್ಲ ಇದು ಊಟಕ್ಕೆಲ್ಲ ಮ್ಯಾಚ್ ಆಗಲಿಕ್ಕಿಲ್ಲ, ಹೀಗೆ ತಿನ್ಬೋದು ಅಂತ ಅನಿಸ್ತಾರೆ. ನಮ್ಮಂಥವರಿಗೆಲ್ಲ ಹೀಗೆ ಕೊಟ್ಟರೆ ಫುಲ್ ಖಾಲಿ ಮಾಡೋದು. ಓಕೆ, ಟೇಸ್ಟ್ ನೋಡೋದಾದ್ರೆ ಓಕೆ, ದಿಲ್ಫಿಜಾ ನಾನು ಸಾಗದಿರುವಂತಹ ಮಲೈ ಚಿಕನ್ ಅಂತೂ ರೆಡಿ ಮಾಡಿ ಕೊಡ್ತಾರೆ. ಗಮ್ಮತ್ತಾಗಿ ಪರಿಮಳ ಅಂತೂ ಹಾಗೆ ಬರ್ತಾ ಉಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮಲಾಯಿ ಚಿಕನ್ ತಯಾರಿಸುವ ವಿಧಾನ. ಮೊದಲಿಗೆ ಕೋಳಿ ಮಾಂಸಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ 1-2 ಚಮಚದಷ್ಟು ಎಣ್ಣೆ ಹಾಕಿ ಕೋಳಿ ಮಾಂಸವನ್ನು ಕಂದು ಬಣ್ಣ ಬರುವವರೆಗೂ ಕಾಯಿಸಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಶುಂಠಿ ಬೆಳ್ಳುಳ್ಳಿಯನ್ನು ಹುರಿದು, ಹಸಿಮೆಣಸು, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿದು ಕ್ಯಾಪ್ಸಿಕಂ ಹಾಕಿ ಹುರಿಯಿರಿ. ಕ್ಯಾಪ್ಸಿಕಂ ಬಾಡಿದ ನಂತರ ಕಾಯಿಸಿಟ್ಟ ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ ಚೀಸ್, ಅರ್ಧ ಕಪ್ ನಷ್ಟು ಫ್ರೆಶ್ ಕ್ರೀಮ್ ಹಾಕಿ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಕುಟ್ಟಿದ ಕರಿಮೆಣಸು, ಆರಿಗ್ಯಾನೋ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಮಲಾಯಿ ಚಿಕನ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.